ಮಂಗಳೂರಿನ ಮಹಿಳೆಯರಿಗೆ ಇಲ್ಲೊಂದು ಸಿಹಿ ಸುದ್ದಿ ಇದೆ. ಅದು ಏನು ಅಂದ್ರೆ ವಿವಾಹ ಸಮಾರಂಭಗಳು ಮತ್ತು ಶುಭ ಕಾರ್ಯಗಳಿಗೆ ಮೆರಗು ನೀಡಲು ವಿನೂತನ ವಿನ್ಯಾಸದ ಆಭರಣಗಳನ್ನ ಮಂಗಳೂರಿನಲ್ಲಿ ಮೊದಲ ಬಾರಿಗೆ ಪ್ರಸ್ತುತಪಡಿಸುತ್ತಿದ್ದಾರೆ. ಅದು ಎಲ್ಲಿ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ದೇಶದ 30 ಅಗ್ರ ಶ್ರೇಣಿಯ ಆಭರಣ ತಯಾರಕರು ಭಾಗವಹಿಸುತ್ತಿರುವ ದ ಜುವೆಲ್ ಶೋ ಪ್ರದರ್ಶನ ಹಾಗೂ ಮಾರಾಟ ಉತ್ಸವಕ್ಕೆ ಇಂದು ನಗರದ ಟಿಎಂಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಚಾಲನೆ ದೊರಕಿತು. ನೀತಾರವರು ರಿಬ್ಬನ್ ಕತ್ತರಿಸುವ ಮೂಲಕ ಉತ್ಸವಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮೊದಲ ಬಾರಿಗೆ ಇಂತಹ ಪ್ರದರ್ಶನವು ಮಂಗಳೂರಿನಲ್ಲಿ ನಡೀತಾ ಇದೆ. ಕರಾವಳಿಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಉತ್ಸವಕ್ಕೆ ಬಂದು ಪಾಲ್ಗೊಳ್ಳಿ ಎಂದು ಹೇಳಿದರು. Please do come and visit this most exclusive fashion jewelry show, which is happening for the first time in Mangalore. They've got lovely designs, and please do come and visit. ಪೊಲೀಸ್ ಕಮಿಷನರ್ ಟಿಆರ್ ಸುರೇಶ್ ರವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಂಗಳೂರಿನ ಜನತೆಗೆ ಇದೊಂದು ಒಳ್ಳೆಯ ಅವಕಾಶ. ಇದರಿಂದ ಮಂಗಳೂರಿನ ಜನತೆಗೂ ಮಾರಾಟಗಾರರಿಗೂ ಒಳ್ಳೆಯ ಅವಕಾಶ ದೊರೆಯಲಿದೆ ಎಂದು ಹೇಳಿದರು. ಜ್ಯುವೆಲರಿ ಶಾಪ್ಗಳೆಲ್ಲ ಬಂದ್ಬಿಟ್ಟು ಇಲ್ಲಿ ತಮ್ಮ ಆಭರಣಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಮಂಗಳೂರು ಜನತೆಗೆ ಇದು ಒಂದು ಒಳ್ಳೆಯ ಅವಕಾಶ. ಈ ಒಂದೇ ಸೂರಿನಲ್ಲಿ ವಿವಿಧ ಮಾರಾಟಗಾರರು ತಮ್ಮ ಉತ್ತಮ ಪ್ರಸಿದ್ಧ ಆಭರಣಗಳನ್ನು ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಈ ಸದಾವಕಾಶವನ್ನು ಮಂಗಳೂರು ಜನತೆಗೆ ಲಭಿಸಿದೆ. ಇದರಿಂದ ಮಂಗಳೂರು ಜನತೆಗೂ ಮತ್ತು ಇಲ್ಲಿ ಎಲ್ಲ ಮಾರಾಟಗಾರರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಶುಭಾಶಯಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಉದ್ಯಮಿ ಶ್ರದ್ಧಾ ಡಿ ಅವರು ಉಪಸ್ಥಿತರಿದ್ದರು. ಈ ಮೇಳವನ್ನ ಗೋಲ್ಡನ್ ಕ್ರೀಪರ್ ಸಂಸ್ಥೆಯ ಜಗದೀಶ್ ವಿಎನ್ ಹಾಗೂ ಹೇಮಲತಾ ಜಗದೀಶ್ ಅವರು ಆಯೋಜಿಸಿದ್ದಾರೆ. ಅಮೋಘವಾದ ಭಾರತೀಯ ಒಡವೆಗಳ ಈ ಉತ್ಸವದ ಪ್ರದರ್ಶನ ಹಾಗೂ ಮಾರಾಟವು ನವೆಂಬರ್ 23, 24 ಮತ್ತು 25ರಂದು 3 ದಿನಗಳ ಕಾಲ ನಡೆಯಲಿದೆ. ಇನ್ನು ಈ ಉತ್ಸವದಲ್ಲಿ ಬೆಂಗಳೂರಿನ ದವನಂ, ಜಿಆರ್ಟಿ, ನವರತ್ನ, ನಿಕಾರ್, ಪಂಚಕೇಸರಿ, ಬಡೇರಾ, ಪಿಎಂಜೆ, ಶ್ರೀ ಗಣೇಶ್, ಶ್ರೀಕೃಷ್ಣ, ಮಂಗಳೂರು ಜುವೆಲ್ಸ್, ಆರ್ಟ್ ಇಂಡಿಯಾ, ಎನ್ಎಸ್ ಜುವೆಲ್ಸ್, ಶಿವಾನಿ, ಸಿಲ್ವರ್ ಎಂಪೋರಿಯಂ, ಸಿಲ್ವರ್ ಯುಗ್, ಭಾಸ್ಕರ್ ಪರ್ಲ್ಸ್, ರೂಪಂ, ಸಂಜಯ್ ಜುವೆಲ್ಸ್, ತಾರ್ ಹ್ಯಾಂಡಿಕ್ರಾಫ್ಟ್ ಮತ್ತು ಕುಶಲ್ಸ್, ಮಂಗಳೂರಿನ ಓರಾ, ವಿಶಾಖಪಟ್ಟಣದ ಭ್ರಮರಾಂಬ, ಕೋಲ್ಕತ್ತಾದ ಅರ್ಹಾಂ ಮತ್ತು ಟ್ರೆಡಿಷನ್ಸ್, ಜೈಪುರದ ಸುನಿಲ್ ಜುವೆಲ್ಸ್ ಮತ್ತು ಬನೇತಿ ಎಕ್ಸಾಪೋರ್ಟ್, ಮುಂಬೈನ ಜೀವಾ ಮತ್ತು ಕರಿಷ್ಮಾ ಇಂಟರ್ನ್ಯಾಷನಲ್, ಅಮೃತ್ಸರದ ಓಂಕಾರ್ ಹಾಗೂ ಇದರೊಂದಿಗೆ ಬೆಳ್ಳಿ ಮಾರಾಟಗಾರರು ತಮ್ಮ ಆಭರಣಗಳನ್ನು ಪ್ರದರ್ಶಿಸಲಿದ್ದಾರೆ. ಜೊತೆಗೆ ವಿಶೇಷ ಹರಳುಗಳನ್ನು ಪ್ರದರ್ಶನಕ್ಕೆ ಇಡಲಾಗುತ್ತದೆ. ಶರತ್ ಸಾಲಿಯಾನ್, ವಿ4 ನ್ಯೂಸ್ 24/7 ಮಂಗಳೂರು.